ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಫಾದರ್ ಫ್ರಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ಎಷ್ಟೋ ಮಂದಿ ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ, ಇಮೇಲ್ ಮೂಲಕ ಅಥವಾ ಮೊಬೈಲ್ ಕರೆಯ ಮೂಲಕ ಪ್ರಾರ್ಥನೆಗಳನ್ನು ಕೇಳಿಕೊಂಡಿದ್ದೀರಿ. ನಾನು ನಿಮಗಾಗಿ ಹಾಗೂ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ, ರೋಗ ನಿವಾರಣೆಗಾಗಿ ಈ ಒಂದು ಪುಟ್ಟ ಪ್ರಾರ್ಥನೆಯನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ. ಕಾರಣ, ಪ್ರಾರ್ಥನೆಯಲ್ಲಿ ಕೆಲಸ ಮಾಡುವವರು ಪವಿತ್ರಾತ್ಮರು. ಈ ಪ್ರಾರ್ಥನೆ ಆಲಿಸುವಾಗ ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳು, ವೈಯಕ್ತಿಕ ಜೀವನದಲ್ಲಿರುವ ಸಮಸ್ಯೆಗಳು ಹಾಗೂ ರೋಗಗಳು ದೂರವಾಗಲಿ. ದೇವರ ಕರುಣೆ, ಕೃಪೆ, ದಯೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಯುವಕ ಯುವತಿಯರ ಮೇಲೆ, ನಿಮ್ಮ ಊರಿನ ಮೇಲೆ, ನಿಮ್ಮ ಧರ್ಮ ಕೇಂದ್ರದ ಧರ್ಮಕ್ಷೇತ್ರಗಳ ಮೇಲೆ ಇಳಿದು ಬರಲೆಂದು ಪ್ರಾರ್ಥಿಸುತ್ತೇನೆ. ಬೈಬಲ್ ಗ್ರಂಥ ಹೇಳುತ್ತೆ, ವಿಮೋಚನ ಕಾಂಡ 23:25, ನೀವು ನನ್ನೊಬ್ಬನನ್ನೇ ಆರಾಧಿಸುವಾಗ ನಿಮ್ಮ ಅನ್ನ ಪಾನೀಯ ಆಶೀರ್ವದಿಸುವೆನು, ಮಾರಕವಾದ ವ್ಯಾಧಿಯಿಂದ ನಿಮ್ಮನ್ನು ಕಾಪಾಡುವೆನು, ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದಿಲ್ಲ, ನಿಮಗೆ ನಾನು ಪರಿಪೂರ್ಣ ಆಯಸ್ಸನ್ನು ನೀಡುವೆನು. ಯೆಶಾಯ 59:1, ಸರ್ವೇಶ್ವರನ ಕೈ ರಕ್ಷಿಸಲಾರದ ಮೋಟುಗೈಯಲ್ಲ, ಅವರು ನಮ್ಮನ್ನು ರಕ್ಷಿಸಿಯೇ ರಕ್ಷಿಸುತ್ತಾರೆ. ಯೆಶಾಯ 65:1, ನನ್ನನ್ನು ಹುಡುಕದವರಿಗೂ ನಾನು ಸಿಕ್ಕಿದೆ, ನನ್ನನ್ನು ವಿಚಾರಿಸದವರಿಗೂ ನಾನು ದರ್ಶನ ಕೊಟ್ಟೆ, ನನ್ನ ಜನಾಂಗ ಅಲ್ಲದವರದು ನನ್ನ ಜನಾಂಗ ಅಂತ ಕರೆ ನೀಡಿದೆ. ದೇವರು ಪಕ್ಷಪಾತಿಯಲ್ಲ. ಪ್ರೇಷಿತರ ಕಾರ್ಯಕಲಾಪಗಳು 10ನೇ ಅಧ್ಯಾಯ 34. ಪಕ್ಷಪಾತಿಯಲ್ಲ. ದೇವರಿಗೆ ಭಯಪಟ್ಟು ಜೀವಿಸುವ ಯಾವ ಸತ್ಪುರುಷನೇ ಆಗಲಿ ಅವರನ್ನು ದೇವರು ಕರುಣಿಸುತ್ತಾರೆ. ಇವತ್ತು ಎಷ್ಟೋ ಮಂದಿ ರೋಗದಲ್ಲಿದ್ದೀರಿ, ನಿರಾಶೆಯಲ್ಲಿದ್ದೀರಿ, ಬರಿದಾಗಿದೆ ಜೀವನ, ಅಥವಾ ಹಾಸಿಗೆ ಹಿಡಿದಿದ್ದೀರಿ, ನಿಮಗೆ ಭರವಸೆ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಿ, ಅಥವಾ ವೀಸಾ ಇಮಿಗ್ರೇಷನ್ ಸಮಸ್ಯೆ ಇರಬಹುದು, ನಿರುದ್ಯೋಗ ಇದ್ದು ಉದ್ಯೋಗ ಇಲ್ಲದೆ ಇರಬಹುದು, ಅಥವಾ ಸಾಲ ಸೋಲಿನಲ್ಲಿ ಕೋರ್ಟ್ ಕೇಸಲ್ಲಿ ಬಿದ್ದಿರಬಹುದು, ಮಕ್ಕಳಿಗೆ CET ನೀಟ್ ಎಕ್ಸಾಮ್ ಬರೆದಿದ್ದಾರೆ, ಅವರ ಭವಿಷ್ಯಕ್ಕೆ ಬೇಕಾದ ಒಳ್ಳೆಯ ಶಿಕ್ಷಣ ಮತ್ತು ಅವರಿಗೆ ಒಳ್ಳೆಯ ಕಾಲೇಜುಗಳು ಬೇಕಾಗಿರಬಹುದು, ಅಥವಾ ಉನ್ನತವಾದ ಶಿಕ್ಷಣಕ್ಕೆ ಹೋಗಲು ಅವರಿಗೆ ಅಡ್ಡಿಗಳು ಇರಬಹುದು. ಇವೆಲ್ಲವೂ ನಿವಾರಣೆಗಾಗಿ ಪ್ರಾರ್ಥಿಸೋಣ. ನೀವು ಪ್ರಾರ್ಥಿಸಿ ನನ್ನ ಜೊತೆಗೆ. ಯಾವ ಸ್ಥಳದಲ್ಲಿದ್ದರೋ ಆ ಸ್ಥಳದಲ್ಲಿ ದೇವರ ಕರುಣೆ, ಕೃಪೆ, ದಯೆ ಇಳಿದು ಬರಲೆಂದು ಪ್ರಾರ್ಥಿಸುತ್ತೇನೆ. ಅಬ್ರಹಾಂ, ಈಸಾಕ್, ಯಾಕೋಬರ ದೇವರೇ ನಿಮಗೆ ಸ್ತೋತ್ರ. ಇದೋ ವಿಶೇಷವಾಗಿ ನನ್ನ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅದೆಷ್ಟೋ ಮಂದಿ ಕಣ್ಣೀರಿನ ಜೀವನ ಜೀವಿಸ್ತಾ ಇದ್ದಾರೆ, ಎಷ್ಟೋ ಮಂದಿ ನಿರಾಶೆಯಲ್ಲಿದ್ದಾರೆ, ಬರಿದಾಗಿದೆ ಜೀವನ, ಏಕಾಂಗಿತನದಲ್ಲಿ ಕೊರಗಿ ಹೋಗ್ತಾ ಇದ್ದಾರೆ, ಸಾಲ ಸೋಲಿನಲ್ಲಿ ಬಿದ್ದಿದ್ದಾರೆ, ದೈಹಿಕ ಮಾನಸಿಕ ಅನಾರೋಗ್ಯದಲ್ಲಿದ್ದಾರೆ, ಮಾನಸಿಕ ಒತ್ತಡಕ್ಕೆ, ಆತಂಕಕ್ಕೆ ಒಳಗಾಗಿದ್ದಾರೆ. ಪ್ರಭುವೇ, ನಿನ್ನ ಕರುಣೆ, ನಿನ್ನ ಕೃಪೆ, ನಿನ್ನ ದಯೆ ಇವರ ಮೇಲೆ ಇಳಿದು ಬರಲಿ. ಸರ್ವಶಕ್ತ ಕರುಣಾಳು ದೇವರೇ, ಸ್ವರ್ಗ ತೆರೆಯಲ್ಪಡಲಿ. ತ್ರಯೇಕ ದೇವರ ಆಶೀರ್ವಾದ ನಾನು ಪ್ರಾರ್ಥಿಸುವ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ಬೈಬಲ್ ಗ್ರಂಥ ಹೇಳುತ್ತೆ, ಮತ್ತಾಯ 7:7, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು. ನನ್ನ ನಾಮದಲ್ಲಿ ಏನೇ ಕೇಳಿದರೂ ನಾನು ಕೊಡುತ್ತೇನೆಂದು ಯೇಸುವೆ ವಾಗ್ದಾನ ಮಾಡಿದ್ದೀರಿ. ಹೌದು, ನಿಮ್ಮ ಬಳಿಗೆ ಬರುವವರನ್ನು ನೀವೆಂದಿಗೂ ತಳ್ಳಿ ಬಿಡುವುದಿಲ್ಲ ಅಂತೇಳಿ ಯೋಹಾನ 6:37 ವಾಗ್ದಾನ ಮಾಡಿದ್ದೀರಿ. ಯೋಹಾನ 10:10 ನಾನು ಬಂದಿದ್ದು ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು ಎಂದು ವಾಗ್ದಾನ ಮಾಡಿದ್ದೀರಿ. ಎಲ್ಲ ಜನರನ್ನು ನಿಮ್ಮ ಜೀವದಿಂದ ತುಂಬಿರಿ. ವಿಶೇಷವಾಗಿ ಬಾಯಾರಿದವನು ನನ್ನ ಬಳಿಗೆ ಬರಲಿ ಅಂತೇಳಿ ಯೋಹಾನ 7:37 ನೀವು ಕರೆ ನೀಡಿದ್ದೀರಿ. ಇದೋ ಎಷ್ಟೋ ಜನ ಬಾಯಾರಿದ್ದಾರೆ, ದಾಹಗೊಂಡಿದ್ದಾರೆ. ನಿಮ್ಮ ಜೀವ ಜಲಕ್ಕಾಗಿ, ಆಶೀರ್ವಾದಕ್ಕಾಗಿ, ಸೌಖ್ಯಕ್ಕಾಗಿ, ಬಿಡುಗಡೆಗಾಗಿ ಈ ಲೋಕದಲ್ಲಿರುವ ಜನರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹಗಳಿಂದ ಅವರಿಗೆ ಬಿಡುಗಡೆ ಕೊಡಿರಿ. ಯೇಸುವೆ, ನಾನು ಪ್ರಾರ್ಥಿಸುತ್ತೇನೆ, ವಿಧವೆ ವಿದುರರಿಗಾಗಿ ಅವರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಅವರ ಏಕಾಂಗಿತನ, ಕೊರಗುತನವನ್ನು ದೂರ ಮಾಡಿರಿ. ಅವರ ಕಣ್ಣೀರನ್ನು ಒರೆಸಿರಿ. ಅಕಾಲಿಕ ಮರಣದಿಂದ ಕುಟುಂಬಸ್ಥರನ್ನು ಕಳೆದುಕೊಂಡ ಅವರ ಕಣ್ಣೀರನ್ನು ಒರೆಸಿ ಭರವಸೆಯಾಗಿ ಬನ್ನಿ ಯೇಸುವೆ, ಆಶೀರ್ವಾದವಾಗಿ ಬನ್ನಿ ಯೇಸುವೆ. ನಾನು ಪ್ರಾರ್ಥಿಸುತ್ತೇನೆ, ಕುಟುಂಬದಲ್ಲಿರುವ ಹಿರಿಯರು, ವೃದ್ಧಾಪ್ಯದಲ್ಲಿರುವವರು, ಹಾಸಿಗೆಯಲ್ಲಿರುವವರು, ಜೀವನ್ ಮರಣದ ಮಧ್ಯೆ ಹೋರಾಡುತ್ತಿರುವವರು, ICU, MICU, NICU ಅಥವಾ ವೆಂಟಿಲೇಟರ್ ಅಲ್ಲಿ ಇರುವವರು ಯೇಸುವೆ, ಆ ಎಲ್ಲ ಕಾಯಿಲೆಗಳು, ವೈರಸ್ಗಳು ಬಿಟ್ಟು ಸುಟ್ಟಿ ಬೂದಿಯಾಗಲಿ.
ಪಾರ್ಶ್ವವಾಯು ರೋಗದಿಂದ ನರಳಾಡ್ತಿರುವವರು, ಅಂಗವಿಕಲರಾಗಿ ವೀಲ್ ಚೇರ್ ಮೇಲೆ ಬೆಡ್ಡಲ್ಲೇ ಇರುವವರು, 4 ಗೋಡೆಗಳ ಒಳಗೆ ಇದ್ದು ಲೋಕ ಏನಂತ ಅರಿಯದವರು, ಬುದ್ಧಿಮಾಂದ್ಯ ವಿಕಲಚೇತನ ಮಕ್ಕಳು, ಅವರ ಮೇಲೆ ನಿಮ್ಮ ಕರುಣೆ, ಅವರು ನೋಡುವವರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ ಕರ್ತ. ಅವರ ಕಣ್ಣೀರನ್ನು ಹೊರೆಸು ಕರ್ತಾನೆ. ವಿಶೇಷವಾಗಿ ಯೇಸುವೆ, ನಾನು ಪ್ರಾರ್ಥಿಸ್ತಾ ಇದ್ದೀನಿ ಯುವಕ ಯುವತಿಯರಿಗಾಗಿ, ನಿರಾಶೆ ಜಿಗುಪ್ಸೆಗಳಿಂದ ಅವರನ್ನು ರಕ್ಷಿಸು, ವಿಶ್ವಾಸ ಪ್ರಾರ್ಥನೆಯಲ್ಲಿ ಬಲಪಡಿಸು. ಅವರು ಕೂಡ ಇಂಟರ್ವ್ಯೂಗಳು, ಅವರಿಗೆ ಬೇಕಾದ ಕಾಲೇಜ್ಗಳು, ಮುಂದಿನ ಶಿಕ್ಷಣ PUC ಆಗಿ ಇಂಜಿನಿಯರಿಂಗ್, MBBS, CA ಯಾವುದು ಕೋರ್ಸ್ ಆಯ್ಕೆ ಮಾಡ್ತಾರೆ, ಅವರ ತಂದೆ ತಾಯಿಯ ಆತಂಕವನ್ನು ದೂರ ಮಾಡು. ಪ್ರತಿಯೊಂದು ಯುವ ವಿದ್ಯಾರ್ಥಿಯನ್ನು ವಿಶ್ವದಲ್ಲಿ ಆಶೀರ್ವಾದದ ಬುಗ್ಗೆಯನ್ನು ಚಿಲುಮೆಯನ್ನಾಗಿ ಮಾರ್ಪಡಿಸು. ನಿಮ್ಮ ಪವಿತ್ರಾತ್ಮರನ್ನು ಅವರ ಹೃದಯದಲ್ಲಿ ತುಂಬಿರಿ ಸ್ವಾಮಿ. ಎಲ್ಲ ಶಾಲಾ ಕಾಲೇಜಿನಲ್ಲಿ ಓದುತ್ತಿರುವ ಮಕ್ಕಳನ್ನು ಆಶೀರ್ವದಿಸು. ಗರ್ಭಿಣಿ ಸ್ತ್ರೀಯರ ಮೇಲೆ ಆಶೀರ್ವಾದ, ಗರ್ಭದ ಫಲ ಇಲ್ಲದವರಿಗೆ ಗರ್ಭದ ಫಲ ಸಿಗುವಂತಾಗಲಿ, ವಿವಾಹಕ್ಕೆ ಸಂಬಂಧಗಳು ಬಾರದವರು ವಿವಾಹದ ಸಂಬಂಧಗಳು ಬರುವಂತಾಗಲಿ, ಕೋರ್ಟ್ ಕೇಸ್ಗಳು ಇರುವವರು ಆ ಕೇಸ್ಗಳಿಂದ ಬಿಡುಗಡೆ ಆಗಲಿ, ಎಲ್ಲ ವ್ಯಾಜ್ಯಗಳು ಒಳ್ಳೆಯ ರೀತಿಯಲ್ಲಿ ತೀರಿ ಹೋಗಲಿ. ಯೇಸುವೆ, ಈ ವಿಶ್ವದ ಮೇಲೆ ನಿಮ್ಮ ಕರುಣೆ. 750 ಕೋಟಿ ಜನರ ಕುಟುಂಬಗಳು, ಭಾರತ ದೇಶದ 130 ಕೋಟಿ ಜನರ ಕುಟುಂಬಗಳು, ಕರ್ನಾಟಕದ 7.5 ಕೋಟಿ ಜನರ ಕುಟುಂಬಗಳು ಅಭಿಷೇಕವಾಗಲಿ. ದಂಪತಿಗಳ ಮಧ್ಯೆ ಸಾಮರಸ್ಯ, ವಿಚ್ಛೇದನ ಹಾದಿಯಲ್ಲಿರುವರು ಸರಿ ಹಾದಿಗೆ ಬರಲಿ. ಎಲ್ಲ ಕೇಡುಗಳು, ಸೈತಾನನು ತಂದದ್ದು ಕುತಂತ್ರಗಳು, ಅಟ್ಟಹಾಸಗಳು ನಿಷ್ಕ್ರಿಯವಾಗಲಿ. ಇದೋ ವಿಚ್ಛೇದನ ಹಾದಿಯಲ್ಲಿರೋರು ಅಥವಾ ಬೇರೆ ಬೇರೆ ಆಗಿರೋರು ಒಂದಾಗಲಿ. ಅವರ ಕುಟುಂಬದಲ್ಲಿ ಸಮಾಧಾನ, ದ್ವೇಷದ ಆತ್ಮ ಬಿಟ್ಟು ಪ್ರೀತಿಯ ಆತ್ಮ ಇಳಿದು ಬರಲಿ. ದಂಪತಿಗಳು ಪರಸ್ಪರ ಪ್ರೀತಿಸಲಿ, ಗೌರವಿಸಲಿ, ಪ್ರಾಮಾಣಿಕವಾಗಿ ಜೀವಿಸಲಿ. ಸೈತಾನನು ಕುಟುಂಬವನ್ನು ಆಕ್ರಮಣ ಮಾಡುವಾಗ ಎಲ್ಲ ಕುಟುಂಬಗಳಲ್ಲಿರುವ ಅಂಧಕಾರಗಳು, ದ್ವೇಷಗಳು, ಪ್ರತೀಕಾರಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸುವೆ, ನಿಮ್ಮ ಕರುಣೆ, ಕೃಪೆ, ದಯೆ ಇಳಿದು ಬರಲಿ. ವಿಶೇಷವಾಗಿ ಯಾರೆಲ್ಲ ಪ್ರಾರ್ಥನೆಗಾಗಿ ಹಾತೊರೆಯುತ್ತಾ ಇದ್ದಾರೆ, ಯಾರೆಲ್ಲರೂ ಯಾವುದೇ ಕೋರಿಕೆ ನಿಮ್ಮ ಮನಸ್ಸಿನಲ್ಲಿದ್ದರೆ ಈಗ ನೆನೆಸಿ ಅದಕ್ಕಾಗಿ ಸ್ತುತಿಸಿ ಪ್ರಾರ್ಥಿಸಿ. ದೇವರ ಕರುಣೆ, ದೇವರ ಕೃಪೆ ಆ ಕೋರಿಕೆ ಮೇಲೆ ಇದೇ ನಿಮಿಷ ಇಳಿದು ಬರಲಿ. ನಾನು ಹಿಂದೆ ಕೊಟ್ಟ ಧ್ಯಾನ ಕೂಟಗಳು, ಮುಂದೆ ಕೊಡಲಿರುವ ಧ್ಯಾನ ಕೂಟಗಳು, ಎಷ್ಟೋ ಮಂದಿಗಾಗಿ ಪ್ರಾರ್ಥಿಸಿದ್ದೀನಿ. ಆ ಪ್ರಾರ್ಥನೆಯ ಶಕ್ತಿ ಅವರ ಮೇಲೆ ಅಧಿಕರಿಸಲಿ. ಹಿಂದೆ ಸೇವೆ ಮಾಡಿದ ಸ್ಥಳಗಳು, ಮುಂದೆ ಸೇವೆ ಮಾಡಲಿರುವ ಸ್ಥಳಗಳು ಅಭಿಷೇಕಗೊಳ್ಳಲಿ. ಇಡೀ ವಿಶ್ವದ ಮೇಲಿರುವ ಮತಾಂಧತೆಯ ಆತ್ಮ, ಭಯೋತ್ಪಾದನೆಯ ಆತ್ಮ, ಯುದ್ಧದ ಆತ್ಮ, ಯುಕ್ರೇನ್ ಮತ್ತು ರಷ್ಯಾ ಮಧ್ಯೆ ಸಮಾಧಾನ, ನೈಜೀರಿಯಾದಲ್ಲಿ ಸಮಾಧಾನ, ನಮ್ಮ ನೆರೆಹೊರೆ ದೇಶಗಳಲ್ಲಿ ಸಮಾಧಾನ, ಹಾಗೂ ಜಾತಿ ಮತ ಧರ್ಮದ ಮಧ್ಯೆ ಸಮಾಧಾನ, ಸುಳ್ಳಿನ ವಂಚನೆಯ ಆತ್ಮ, ಮತಾಂಧತೆಯ ಆತ್ಮ ಸುಟ್ಟು ಬೂದಿಯಾಗಲಿ. ದೇವರ ಪ್ರೀತಿ, ಶಾಂತಿ, ಸಮಾಧಾನ ವಿಶ್ವದಲ್ಲಿ ಇಳಿದು ಬರಲಿ. ಎಲ್ಲ ಸರ್ಕಾರಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲ ನಮ್ಮ ಗವರ್ನರ್ಗಳು, ನಮ್ಮ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಎಲ್ಲ ಗೌರ್ಮೆಂಟ್ ನೌಕರರನ್ನು ಆಶೀರ್ವದಿಸಿರಿ. ಡಿಕ್ಟೇಟರ್, ರಾಜರಾಣಿಯರು, ವಿಶ್ವದಲ್ಲಿ ಇರುವ ಎಲ್ಲಾ ಸಹೋದರ ಸಹೋದರಿಯರ ಮೇಲೆ ನಿಮ್ಮ ಕರುಣೆ, ಕೃಪೆ, ದಯೆ ಇಳಿದು ಬರಲಿ. ಇದೇ ನಿಮಿಷ ಯಾರಿಗೆಲ್ಲ ಪ್ರಾರ್ಥನೆ ಆಶೀರ್ವಾದ ಬೇಕು, ಕುರುಡರು ನೋಡುವಂತಾಗಲಿ, ಕಿವುಡರು ಕೇಳುವಂತಾಗಲಿ, ಮೂಗರು ಮಾತನಾಡುವಂತಾಗಲಿ, ಪಾರ್ಶ್ವ ರೋಗಿಗಳು ಎದ್ದು ನಡೆಯಲಿ. 38 ವರ್ಷ ಕುರಿ ಬಾಗಿಲಿನ ಬಳಿ ದಾತನ್ನು ಮುಟ್ಟಿದ್ದೀರಿ. ಸತ್ತ ಲಾಸರನಿಗೆ ಜೀವ ಕೊಟ್ಟಿರಿ, ಕುರುಡರಿಗೆ ದೃಷ್ಟಿದಾನ ಮಾಡಿದಿರಿ, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ಟಿರಿ, ಬತ್ತಿದ ಕೈಗಳನ್ನು ಕೈ ಸರಿಪಡಿಸಿದಿರಿ, ಗೂನಿಬೆನ್ನಿನ ಮಹಿಳೆಯನ್ನು ಸೌಖ್ಯಪಡಿಸಿದಿರಿ, ಜಲೋದರ ರೋಗಿಗೆ ಸೌಖ್ಯ ಕೊಟ್ಟಿರಿ. ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಯೇಸುವೆ, ನಿಮ್ಮ ಪವಿತ್ರ ಆತ್ಮರಿಂದ ತುಂಬು ಈ ಪ್ರಾರ್ಥನೆ ಆಲಿಸುವಾಗ ಅವರ ದೇಹ, ಆತ್ಮ, ಮನಸ್ಸು, ಅವರ ಅರಿವಿಲ್ಲದ ಅವಸ್ಥೆಯಲ್ಲಿರುವ ಎಲ್ಲ ವ್ಯಾಧಿಗಳು ಬೇರು ಸಮೇತ ಕಿತ್ತೆ ಸೇರಿ ಸ್ವಾಮಿ, ನೀವು ನುಡಿದಿರಿ, ಏನು ಬಂಧಿಸುತ್ತೀಯೋ ಬಂಧಿಸಲಾಗುವುದು, ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡಲಾಗುವುದು. ನಾನು ಯಶಸ್ಸನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ, ಆಶೀರ್ವಾದವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ, ಅನುಗ್ರಹವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಯೇಸು ನಾಮದಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. Touch them, Lord. Anoint them, Lord. Heal them, Lord. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾ ಕಾಲ ಕಾಪಾಡಲಿ ಮತ್ತು ಜಯ ಕೊಡುವ ದೇವರಿಗೆ ಸ್ತೋತ್ರವಾಗಲಿ. ಯೇಸು ನಾಮದಲ್ಲಿ ನಿಮಗೆ ಜಯ ಘೋಷಿಸುತ್ತೇನೆ, ಆಮೆನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ, ಆಮೆನ್. ದಿವ್ಯವಾಣಿ